ಉಜಿರೆಯ ದೇವಸ್ಥಾನದ ಒಳಭಾಗದ ಚಿತ್ರಣವನ್ನು ತಾವು ನೋಡಿದ್ರಿ. ಮೊನ್ನೆ ನಾವು ತೋರಿಸಿದ್ವಿ ಯಾವ ರೀತಿ ಇದೆ ಅಂತ. ಇವತ್ತು ಸರ್ ಇದು ಯಾವ ಕೆಲಸ ಆಗ್ತದೆ ಸರ್? ಇದು ಏನು ಕೆಲಸ ಇದು? ಇಲ್ಲಿ ನೋಡಿ, ದೇವಸ್ಥಾನದ ಗರ್ಭಗುಡಿಯ ಪ್ರಧಾನ ದ್ವಾರ ಏನಿದೆ ಅದರ ಬಾಗಿಲಿಗೆ ಹಿತ್ತಾಳೆಯ ಕವಚವನ್ನು ನಾವು ಹೊದಿಸಿದ್ದೇವೆ. ಬಹಳ ಬಂಗಾರ ವರ್ಣದ ಒಂದು ಏನು ನೀವು ಅಲ್ಲಿ ಬಾಗಿಲನ್ನು ಕಾಣ್ತಾ ಇದ್ದಾರೆ, ಅದು ಹಿತ್ತಾಳೆಯ ಕವಚ. ಬಹಳ ಸುಂದರವಾಗಿ ಅದು ಕೆಲಸವನ್ನು ಮಾಡಿದಂಥವರು ವಜ್ಜಗೋಳಿಯ ಶ್ರೀ ವ್ಯಾಸ ಹೆಬ್ಬಾರವರು. ಇದು ಆದಮೇಲೆ ಇದರ ಏನು ನಮ್ಮ ಗರ್ಭಗುಡಿಯ ಮಾಡಿ ಏನಿದೆ ಅದರ ಸುತ್ತಲೂ ಹಿತ್ತಾಳೆಯ ಏನು ಡಿಸೈನ್ ಇದೆ ಅದನ್ನು ಅಳವಡಿಸುವಂತಹ ಕೆಲಸ ಇವತ್ತು ಆಗ್ತಾ ಇದೆ. ಓಕೆ ಸರ್, ಇದು ಉಳಿದ ಗುಡಿಗಳಿಗೂ ಕೂಡ ಇದೇ ರೀತಿ ಮಾಡ್ತಾ ಇದ್ದೇವೆ. ಬಾಗಿಲುಗಳು ಈಗಾಗಲೇ ಅದು ಹಿತ್ತಾಳೆಯ ಕವಚವನ್ನು ನಾವು ಅಳವಡಿಸಿದ್ದೇವೆ. ಇನ್ನು ಅದರ ಮಾಡಿನ ಸುತ್ತಲೂ ಇಂತಹ ಹಿತ್ತಾಳೆಯ ಏನು ಡಿಸೈನ್ನ ಇದು ಕುತ್ಕೊಳಿಸುವಂಥ ಕೆಲಸ ಕೂಡ ಆಗ್ತಾ ಇದೆ. ಇದು ಒಳಭಾಗದ ಸಂಪೂರ್ಣ ಚಿತ್ರಣವನ್ನೇ ಬದಲಾಯಿಸ್ತಾ ಇದೆ. ಖಂಡಿತವಾಗಿಯೂ ಬಹಳ ಒಳ್ಳೆಯ ಇದು ಒಂದು ಪರಿಣಾಮವನ್ನು ಕೊಡ್ತದೆ. ಸರ್, ಹೊರಗಡೆ ಜೋರುಂಟು, ಶ್ರಮದಾನದ ಜೋಶ್. ಒಂದು ರೀತಿ ಈ ಜೋಶನ್ನು ನೋಡುವಾಗ, ಶ್ರಮದಾನಕ್ಕೆ ಬಂದವರು ಅವರು ಮಾಡ್ತಾ ಇರುವಂಥ ಕೆಲಸವನ್ನು ನೋಡಿದಾಗ ನಮ್ಮ ಮನಸ್ಸು ತುಂಬಿ ಬರ್ತದೆ. ಯಾಕೆಂತ ಹೇಳಿದರೆ ಈ ದೇವಸ್ಥಾನದ ಬಗ್ಗೆ ಇರುವಂತಹ ಅಭಿಮಾನ ಇದು ನಮಗೆ ಬೆಲೆ ಕಟ್ಟಲಾಗದಂಥದ್ದು ಒಂದು ಅಭಿಮಾನ. ಇದು ನಾವು ನೋಡಲಿಕ್ಕೆ ಇವತ್ತು ಈ ಬಾರಿ ಈ ಬ್ರಹ್ಮಕಲಶೋತ್ಸವ ಸಮಯದಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು. ಬಹುಶಃ ಇದು ಯಾವ ಊರಿನಲ್ಲೂ ಕಾಣಲಿಕ್ಕೆ ಸಿಗದೇ ಇರುವಂತಹ ಒಂದು ಅಭಿಮಾನ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಹಳ ಸಂತೋಷದಿಂದ ಬಯಸ್ತಾ ಇದ್ದೇನೆ. ಈ ದೇವಸ್ಥಾನದ 3 ಗುಡಿಗಳ ಬಾಗಿಲನ್ನು ನೋಡಿದ್ರಿ, ಚಿನ್ನದ ಲೇಪಿತ ಬಾಗಿಲು. ಈ ಬಾಗಿಲು ಬಹಳ ಸುಂದರವಾಗಿ ಕಾಣುತ್ತದೆ, ದೇವಸ್ಥಾನದ ಅಂದವನ್ನು ಹೆಚ್ಚಿಸ್ತಾ ಇದೆ. ಆದರೆ ಈ ಬಾಗಿಲನ್ನು ಸೇವಾ ರೂಪದಲ್ಲಿ ಕೊಟ್ಟವರು ಇದೇ ದೇವಸ್ಥಾನದಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿರುವಂಥ ರಾಜ್ಕುಮಾರ್ ಅವರು. ಅವರಿಗೆ ಇಲ್ಲಿಯ ದೇವಸ್ಥಾನದಲ್ಲಿ ಆದಂತಹ ಕೆಲವು ಘಟನೆಗಳೇ ಅವರಿಗೆ ಪ್ರೇರಣೆ. ಕೇಳಬೇಕು ಸರ್, ಇದನ್ನು ಕೊಡೋದಕ್ಕೆ ನಿಮಗೆ ಪ್ರೇರಣೆ ಏನು? ಒಂದು, ನಾನು ಇಲ್ಲಿ ಬಂದಾಗ ಇದ್ದಂಥ ಕೆಲಸ ನಾನು ಫಸ್ಟು ದೊಡ್ಡ ದನಿಗಳಿಗೆ ಒಂದು ಡ್ರೈವರ್ ಆಗಿ ಬಂದಂಥ ನಾನು ಅವ್ರ ಜೊತೆಲಿ ಇರಬೇಕಂತ. ಡ್ರೈವರು ಒಂದಿಲ್ಲ, ಅವ್ರ ಮನೆಯವ್ರ ಥರ ನೋಡಿದ್ದಾರೆ. ಹಾಗಾಗಿ ಅಲ್ಲಿಂದ ಶುರುವಾಗಿದ್ದಂಥ ಕೆರಿಯರು. ಆಗ ನನ್ನ ಮಗ MS ಮಾಡಬೇಕಂತ ಕೆನಡಾಗೆ ಹೋಗ್ಬೇಕಂತಿದ್ದ. ಆಗ ನಮ್ಮ ದೊಡ್ಡ ದನಿಗಳ ಆಶೀರ್ವಾದ MS ಮಾಡೋದಕ್ಕೆ ಅಪ್ಲಿಕೇಶನ್ ಹಾಕ್ದ. ಆಗ ಕೆನಡಾದಲ್ಲಿ ಅವ್ನಿಗಾಯಿತು, MS-ಗೆ ಸೀಟ್ ಸಿಕ್ತು ಅವನಿಗೆ. ಯಾಕಂತ ಹೇಳಿದರೆ ಬರೀ ಸುಮಾರು 1000 ಜನ ಹಾಕಿದ್ರಂತ ಅಪ್ಲಿಕೇಶನ್ಸ್. ಅದರಲ್ಲಿ ಸಿಕ್ಕಿದ್ದು 3 ಜನಕ್ಕೆ ಮಾತ್ರ. ಅದರಲ್ಲಿ ನನ್ನ ಮಗನಿಗೂ ಸಿಕ್ಕಿದೆ. ಅದು ನಮ್ಮ ದೊಡ್ಡ ದನಿಗಳ ಆಶೀರ್ವಾದ. ಆಮೇಲೆ ನಮಗೆ ಆವಾಗ MS ಮಾಡೋಕ್ಕೆ ಮಗನಿಗೂ ತುಂಬ ಸಪೋರ್ಟ್ ಮಾಡಿ ಆವಾಗ ಅವನಿಗೆಲ್ಲಿ MS ಮಾಡಿ ಅವನಿಗೆ ಒಳ್ಳೆ ಜಾಬ್ ಆಯಿತು. ಜಾಬಲ್ಲಿ ಒಳ್ಳೆ SSP ಆಯಿತು. ಹಾಗಾಗಿ ಇದಕ್ಕೆಲ್ಲ ಕಾರಣ ನಮ್ಮ ದೊಡ್ಡ ದನಿಗಳು ಆಶೀರ್ವಾದ. ಆಮೇಲೆ ಈ ದೇವ್ರ ಮೇಲೆ ಇದ್ದಂಥ ಒಂದು ಪ್ರೀತಿ. ಇವತ್ತು ಆ ಒಂದು ಕಾರಣಕ್ಕೋಸ್ಕರ ನಾವು ಏನಾದರೂ ದೇವಸ್ಥಾನಕ್ಕೆ ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿತ್ತು. ಏನಾದರೂ ನಾವು ಕೊಡಬೇಕು, ಅದು ಶಿರಶಾಶ್ವತವಾಗಿರಬೇಕು, ನಾವು ಕೊಟ್ಟಿದ್ದನ್ನ ಇರಬೇಕು ಅನ್ನೋದೊಂದು ಇದರಿಂದಲೇ ನನ್ನ ಮಕ್ಕಳಿಗೆ ಹೇಳಿದ್ದೆ ನಾನು, ಈ ಥರ ಬೇಕು ಅಂದಾಗ. ಅದಕ್ಕೆ ನನ್ನ ಮಕ್ಕಳು ಹೇಳಿದ್ರು, ಆಯಿತು ನೀವೇನು ಹೇಳ್ತೀನೋ ಅದು ಮಾಡ್ತೀರಿ ಅಂತ ಹೇಳಿದ್ರು. ಅದಕ್ಕಾಗಿ ಗಣಪತಿಗೆ ನನ್ನ ದೊಡ್ಡ ಮಗನಾಗಿ ಮತ್ತು ಈಶ್ವರನಿಗೆ ನನಗೆ ಚಿಕ್ಕ ಮಗನ ಹೆಸರಾಗಿ ಹೇಳಿ ಕೊಟ್ಟೆ ನಾನು, ದೇವರಿಗಿದೆ ಅಂತ. ಆಮೇಲೆ ಇದನ್ನು ನನ್ನ ಮಿಸ್ಸಸ್ಸು, ನನ್ನ ತಾಯಿ, ನನ್ನ ಕುಟುಂಬದವರಿಗೆ, ನನ್ನ ಒಂದು ಜನಾರ್ದನ ದೇವರಿಗೆ ಒಂದು ಬಾಗಿಲಲ್ಲಿ ಇರಬೇಕಂತೇಳಿ ಇದೊಂದು ಮಾಡಿ ಕೊಟ್ಟಿದ್ದೀನಿ. ಮತ್ತು ಎಷ್ಟು ಖುಷಿ ಇದೆ ಸರ್, ಇಂತಹದೊಂದು ವೈಭವಪೂರ್ಣ ಕಾರ್ಯಕ್ರಮದಲ್ಲಿ ನೀವು ಅಂದುಕೊಂಡಿದ್ದೆಲ್ಲವೂ ಕೂಡ ಆಗಿದೆ. ಯಾವ ಊರು ಸರ್ ನಿಮ್ಮದು? ನಂದು ಬೆಂಗಳೂರು ಮಾನ್ಯ ಟೆಕ್ ಪಾರ್ಕು ತಣಿಸಂದ್ರ ಅಂತ. ನಮ್ಮ ತಂದೆಯವರು ಶಾನ್ಬಾರು ಆಗಿದ್ದರು, ನಾರಾಯಣಪ್ಪ ಅಂತೇಳಿ, ಅವ್ರ ಮಕ್ಕಳು ನಾವು. ಹಾಗಾಗಿ ಇಲ್ಲಿ ಬಂದು ಸಾಧಾರಣ ಒಂದು 16 ವರ್ಷ ಆಯಿತು ನಮ್ಮದು. ಹಾಗಾಗಿ ದೊಡ್ಡ ದನಿಗಳು ಏನು ಪ್ರೀತಿ ವಿಶ್ವಾಸ ತೋರಿಸ್ತಾರೆ, ಇವತ್ತು ಸಣ್ಣ ದನಿಗಳು ಅದೇ ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದಾರೆ. ಇವತ್ತು ನಾವು ಅವರ ಪರ್ಸ್ನಲ್ PA ಆಗಿ, ಈ ದೇವಸ್ಥಾನದ ಒಂದು ಮ್ಯಾನೇಜರ್ ಆಗಿ ಇವತ್ತು ತುಂಬ ಖುಷಿ ಆಗ್ತದೆ. ಮತ್ತು ನಮಗೆ ಇದೆಲ್ಲ ಯಶಸ್ವಿ ಕಾರಣ ನನ್ನ ದೊಡ್ಡ ದನಿಗಳಾಗ್ಬೋದು, ನನ್ನ ಸಣ್ಣ ದನಿಗಳಾಗ್ಬೋದು, ತುಂಬ ಒಂದು ಸಪೋರ್ಟ್ ಮಾಡಿದ್ದಾರೆ ನಮಗೆ ಇವತ್ತು. ಅದೇ ಕಾರಣ.